ಸಂಭ್ರಮಾಚರಣೆಗೆ ನಾವೆಲ್ಲರೂ ಹಾಜರಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲಿರುವ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷರಾದಂಥ ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದಟ್ಟು ಇವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಈ ಶಾಲೆಯ ಕಾರ್ಯದರ್ಶಿಯಾದಂಥ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿ ಇವರನ್ನು ಕೂಡ ಎಲ್ಲರ ಪರವಾಗಿ ಪ್ರೀತಿ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಶ್ರೀಮತಿ ನಹೀಂ ಹಮೀದ್ ಶೇಖ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಶಾಲೆಯ ಸಹ ಮುಖ್ಯೋಪಾಧ್ಯಾಯರಾದಂಥ ಶ್ರೀಯುತ ರವಿಕುಮಾರ್ ಕೋಡಿ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುವಾಗಿರುವಂಥ ಸಣ್ಣ ಪುಟ್ಟ ಪುಟಾಣಿ ಮಕ್ಕಳು ಹಾಗೂ ಅವರನ್ನು ಕರೆತಂದಂಥ ಪ್ರೀತಿಯ ಪೋಷಕರು ಹಾಗೂ ಹೆತ್ತವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಚಾಕ್ಲೇಟ್ ಅನ್ನು ಕೊಡುವುದರ ಮೂಲಕ ಅವರ ಬಾಯಿಯನ್ನು ಸಿಹಿ ಮಾಡ್ತಿದ್ದೇವೆ. ಯಾಕೆಂದ್ರೆ ಪ್ರಥಮ ವರ್ಷದ ಪ್ರಥಮ ದಿನ 2024-25ನೇ ಶೈಕ್ಷಣಿಕ ವರ್ಷದ ಪ್ರಥಮ ದಿನದಲ್ಲಿ ಮಕ್ಕಳ ಬಾಯಿ ಸಿಹಿಯಾದರೆ ಜೀವನ ಪೂರ್ತಿ ಸಿಹಿ ನೆನಪುಗಳೇ ಅವರಲ್ಲಿ. ಚಾಕ್ಲೇಟ್ ಅನ್ನು ವಿತರಿಸ್ತಾ ಇದ್ದೇವೆ. ಗಣ್ಯರನ್ನು ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೆವು. ಅದೇ ರೀತಿ ಈಗ ವಿನೂತನ ಶೈಲಿಯೊಂದಿಗೆ ನಮ್ಮ ಶಾಲೆಗೆ ನೂತನವಾಗಿ ದಾಖಲಾತಿಯನ್ನು ಮಾಡಿರುವಂಥ ಎಲ್ಲ ಪುಟಾಣಿಗಳನ್ನು ವಿಶೇಷ ರೀತಿಯಲ್ಲಿ ಸ್ವಾಗತಿಸುವಂತಹ ಒಂದು ಹೆಸರು ನಾನು ವೇದಿಕೆಗೆ UKG ಶಿಕ್ಷಕಿಯಾದಂಥ ಪ್ರಮೀಳಾ ಗಟ್ಟಿ ಇವರನ್ನು ಮಕ್ಕಳ ಹೆಸರಿನೊಂದಿಗೆ ಮಕ್ಕಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. Now I will call upon 10 names to come on the stage. Our president will welcome our little stars. Ritika Gatti, Namasya, Nived, Khushi Vasant, Yadvik Kothari, Lakshmi Pujari, Taksh P. Kulal, Vaishnavi S. Shetty, Nafisa Rafina, Sharvi S. Request parents to send your children. Ritika Gatti, Namasya hai, Nived P. Pujari, Khushi Vasant, Yadvik Kothari, Lakshmi Pujari, Taksh P. Kulal, Vaishnavi S. Shetty, Nafisa Rafina, Sharvi S. Mohammad Isham, Hawa Rajiba, Yashwit S. Shetty, Afsa Nuha Fatima, Asya Ifat. Please encourage
सिनान निहा, मोहम्मद सानिब रज़ाक, तहीम अहमद, मोहम्मद शाजिल, तानिश बियार, श्रियांशु एसके, यश एस, अहमद नासिर यूएम। आशा इफात, सानिध्या आर कुलाल, हाजिरा इनाज, मोहम्मद सिनान निहान, मोहम्मद शानिब रज़ाक, तहीम अहमद, मोहम्मद शाजिल, तानिश बिहार, श्रियांशु एसके, यश एस, अहमद नस्वीर यूएम। लतीफ निहान, मोहम्मद आयूब, यादवी के अंबर, शिहाद हुसैन, कशवी ए, शारवी एस पुजारी, अब्दुल बाशिर, धनवी शेट्टी, तेजस एन, तन्मय एन, अब्दुल लतीफ निहान, मोहम्मद आयूब, यादवी के अंबर। इस्माइल, मोहम्मद शयान, ज़ैनुल अबीद, हवा अपना, मरियम तशफिया, आदित्य पै, मोहम्मद मोसिर इस्माइल, मोहम्मद शयान, ज़ैनब अबीदीन, हमना फातिमा बत्तुल, पूर्वी आचार्य, हदिया शनम, फातिमत मुशफिरा, त्रिशा बीपी, पृथ्वी विकुलाल। ध्रुवंत मलगान, मोहम्मद आबिल, मोहित, मुआज इब्राहिम खलील, मोहम्मद फजान, मोहम्मद आइजी, आयशा तस्मिया। कृपाल एम, अद्वैत के, फुजैल हमजा, शियाना मैमूना, मोहम्मद अनास, मोहम्मद अबूबकर हाकिम, मोहम्मद मिन्हास, वंशिक विश्वकर्मा, श्रियान आचार्य। कृपाल एम, अद्वैत के, फुजैल हमजा, शियाना मैमूना, मोहम्मद अनास, मोहम्मद अबूबकर हाकिम, मोहम्मद मिन्हास, वंशिक विश्वकर्मा, श्रियान आचार्य। you
मोहिद्दीन शाह, तख्त तानाजी गोडके, फातिमा हनान, President, Secretary Ma'am, my dear parents, to follow. Dear parents, what you have to follow and what are your responsibilities? I want to keep in front of you. First of all, about the timings. ಶಾಲಾ ಸಮಯ ಬೆಳಿಗ್ಗೆ 9:20ರಿಂದ ಸಂಜೆ 3:30 ಬೆಳಿಗ್ಗೆ 9:20ಕ್ಕೆ ತರಗತಿಗಳು ಪ್ರಾರಂಭ ಆಗ್ತದೆ. ಸಂಜೆ ಅವಧಿ 3:30. ಸಂಜೆಯ ಸಮಯದಲ್ಲಿ 3:30 ಆ ಒಂದು ಆಂಥಮ್ ಟೈಮಿನಲ್ಲಿ ಕೆಲವೊಂದು ಪೇರೆಂಟ್ಸ್ನವರ ಒತ್ತಾಯದ ಮೇರೆಗೆ ಹಾಗೂ ವಾಹನ ಚಾಲಕರ ಒತ್ತಾಯದ ಮೇರೆಗೆ ಈ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಂಡು, ಯಾಕಂದ್ರೆ ಸ್ಕೂಲ್ ಬಿಡುವಾಗ ಸ್ಕೂಲ್ ಬಿಡುವ ಅವಧಿಯಲ್ಲಿ ರಶ್ ಆಗುವ ಕಾರಣ ಲಾಸ್ಟ್ 5 ಮಿನಿಟ್ ಇರುವಾಗ ವಾಹನ ಚಾಲಕರು ಬಂದು ತಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಒಂದು ರಿಕ್ವೆಸ್ಟ್ ಕೊಟ್ಟಿದ್ದಾರೆ. ಓಕೆ, ಒಪ್ಪಿಗೆ. ಯಾಕಂದ್ರೆ ರಶ್ ಆಗುವಾಗ ಮಕ್ಕಳಿಗೆ ಕಷ್ಟ ಆಗ್ತದೆ ಹೊರಗೆ ಬರುವಾಗ. ಅದು ಮತ್ತೆ ಮಳೆಗಾಲದ ಅವಧಿ ಇದು. ಸ್ಕೂಲ್ ಯೂನಿಫಾರ್ಮ್ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸಿಕ್ಕಿದೆ. ಕೆಲವು ವಿದ್ಯಾರ್ಥಿಗಳ ಯೂನಿಫಾರ್ಮ್ ಸ್ಟಿಚ್ ಆಗದೇ ಇರುವ ಕಾರಣ ಟೈಲರ್ ಸ್ಟಿಚ್ ಮಾಡಿ ಕೊಡುವ ತನಕ ಮಕ್ಕಳು ಕಲರ್ ಡ್ರೆಸ್ ಹಾಕಿ ಬರ್ಬೋದು. ಬುಧವಾರದ ದಿನ ಕೋಡ್ ಡ್ರೆಸ್ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ಯಾವ ವಿದ್ಯಾರ್ಥಿಗೆ ಕೋಡ್ ಡ್ರೆಸ್ ಸಿಕ್ಕಿಲ್ವಾ ಅವರಿವತ್ತು ಕಲೆಕ್ಟ್ ಮಾಡ್ಕೊಳ್ಬಹುದು. ಶಾಲೆಗೆ ಬರುವಾಗ ಮಕ್ಕಳ ಯೂನಿಫಾರ್ಮ್ ಅಯರ್ನ್ ಮಾಡಿ ಅಪ್ಡೇಟ್ ಮಾಡಿ, ಈಗ ಮಳೆಗಾಲದಲ್ಲಿ ಶೂ ಮತ್ತು ಸಾಕ್ಸಿನ ಅಗತ್ಯ ಇಲ್ಲ, ಅದರ ಹೊರತುಪಡಿಸಿ ಟೈ ಬೆಲ್ಟ್ ಹಾಕಿಸಿ ನೀವು ಕೊಟ್ಟು ಕಳಿಸ್ಬೇಕು. ಮಳೆಗಾಲದ ಸಮಯದಲ್ಲಿ ಬಿಸಿ ನೀರಿನ ವಾಟರ್ ಬಾಟಲ್ ಅನ್ನು ಕೊಟ್ಟು ಕಳಿಸುವುದು ಅತ್ಯುತ್ತಮ. 10:50 ಅವಧಿಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಬ್ರೇಕ್ ಉಂಟು, 10 to 15 minutes. ಈ ಅವಧಿಯಲ್ಲಿ ನಿಮ್ಮ ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಡುವಾಗ ಯಾವುದೇ ಒಂದು ಜಂಕ್ ಫುಡ್ಡಿನ ಪ್ಯಾಕೆಟ್ ಅನ್ನು ದಯಮಾಡಿ ಕೊಟ್ಟು ಕಳಿಸಬೇಡಿ. ಯಾವುದೇ ಒಂದು ಜಂಕ್ ಫುಡ್ಡಿನ ಪ್ಯಾಕೆಟ್ಸ್ ಅನ್ನು ದಯಮಾಡಿ ಕೊಟ್ಟು ಕಳಿಸಬೇಡಿ. ಅದರ ಹೊರತುಪಡಿಸಿ ಮಗುವಿಗೆ ಒಂದು ಟಿಫಿನ್ನಲ್ಲಿ ಕೊಡಬೇಕಾದಂತಹ ಮಗುವಿನಿಗೆ ಹೆಲ್ತಿಗೆ ಅನುಗುಣವಾಗಿರುವಂತಹ ವಿಟಮಿನ್ಗಳಿಂದ ಭರಿತವಾಗಿರುವಂತಹ ಡ್ರೈ ಫ್ರೂಟ್ಸ್, ಕ್ಯಾರೆಟ್ ಇಂಥದನ್ನು ಕೊಟ್ಟು ಕಳಿಸಿದರೆ ನಿಮ್ಮ ಮಗುವಿನ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮ. ನೀವು ಎಣಿಸ್ಬೋದು, ಅದನ್ನೆಲ್ಲ ನಮ್ಮ ಮಕ್ಕಳು ತಿನ್ನುವ ಅಭ್ಯಾಸ ಮಾಡಿಕೊಳ್ಳುವ. ಮಧ್ಯಾಹ್ನದ ಸಮಯದಲ್ಲಿ 12:15 ವೇಳೆಗೆ ಮಕ್ಕಳಿಗೆ ಫುಡ್ ಬ್ರೇಕ್ ಉಂಟು. ಟಿಫಿನ್ ಅನ್ನು ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಹಾಕಿ ಕೊಡದೆ ಸ್ಟೀಲ್ ಬಾಕ್ಸಿನಲ್ಲಿ ಅಥವಾ ಹಾಟ್ ಬಾಕ್ಸಿನಲ್ಲಿ ಹಾಕಿ ಕೊಡಿ. ಅದು ಬಹಳ ಉತ್ತಮ. ಯಾಕಂದ್ರೆ ಬಿಸಿಗೆ ಆ ಪ್ಲಾಸ್ಟಿಕ್ ಮಾಲಿಕ್ಯೂಲ್ಸ್ ರಿಯಾಕ್ಟ್ ಆಗ್ತದೆ. ಅದನ್ನು ಅವಾಯ್ಡ್ ಮಾಡಿ ನಮ್ಮ ಮಕ್ಕಳ ಹೆಲ್ತ್ ಅತ್ಯುತ್ತಮವಾಗಿ ಇರುವ ಅನುಗುಣವಾಗಿ ಸ್ಟೀಲ್ ಬಾಕ್ಸ್ ಅಥವಾ ಹಾಟ್ ಬಾಕ್ಸಿನಲ್ಲಿ ಹಾಕಿ ಕೊಟ್ಟು ಕಳಿಸಿ. ಟಿಫಿನಿಗೆ ಪ್ರತಿಯೊಬ್ಬರು ಕೂಡ
ನಿಮ್ಮ ಮಗುವಿನ ಟಿಫಿನ್ ಬಾಕ್ಸಿನ ಮೇಲೆ ವೈಟ್ನರಲ್ಲಿ ಮಗುವಿನ ಹೆಸರು ಮತ್ತು ಕ್ಲಾಸ್ ಬರಿಬೇಕು. ಟಿಫಿನ್ ಬಾಕ್ಸಿನ ಮೇಲೆ ಹಾಗೂ ವಾಟರ್ ಬಾಟಲಿನ ಮೇಲೆ ಮಗುವಿನ ಹೆಸರು ಮತ್ತೆ ಮಗುವಿನ ಕ್ಲಾಸ್ ನೀವು ಬರಿಬೇಕು. ಸೆಕ್ಷನ್ ಎ ಅಂಡ್ ಬಿ ನಿಮಗೆ ನಾಳೆಯಿಂದ ಗೊತ್ತಾಗ್ತದೆ. ಇವತ್ತು ಅದನ್ನು ಅನೌನ್ಸ್ ಮಾಡ್ತಾ ಇಲ್ಲ. ನಾಳೆ ದಿನಕ್ಕೆ ಕ್ಲಾಸ್ ಟೀಚರ್ಸ್ನವರು ಅವರು ಪೂರ್ತಿಯಾದ ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ನಾಳೆ ದಿನಕ್ಕೆ ತರಗತಿಗಳ ಕ್ಲಾಸ್ ಟೀಚರ್ಸ್ ಯಾರು, ಯಾವ ಸೆಕ್ಷನ್ನಲ್ಲಿ ನಿಮ್ಮ ಮಗುವಿನ ನೋಂದಾಣಿಕೆ ಆಗಿದೆ ಅದನ್ನು ನೀವು ವಾಟ್ಸಪ್ ಮೂಲಕ ತಿಳಿದುಕೊಳ್ಬಹುದು. ಟಿಫಿನ್ ಬಾಕ್ಸಿನಲ್ಲಿ ಟಿಫಿನ್ ಹಾಕ್ತಿರಲ್ಲ, ಅದರ ಜೊತೆಗೆ ಒಂದು ಟವೆಲ್ ಅನ್ನು ಕೊಟ್ಟು ಕಳಿಸಿ. ಯಾಕಂದ್ರೆ ಮಗು ಕೂತು ಊಟ ಮಾಡುವಾಗ ಆ ಟವೆಲ್ ಅನ್ನು ಸ್ಪ್ರೆಡ್ ಮಾಡಿ ಅದರ ಮೇಲೆ ತನ್ನ ಟಿಫಿನ್ ಅನ್ನು ಇಟ್ಟು ಒಂದು ಶಿಸ್ತನ್ನು ಪಾಲಿಸುವುದನ್ನಲ್ಲಿ ಕಲಿಸ್ತಾರೆ. ಟಿಫಿನಿಗೆ ಮಗುವಿನ ಕೆಪಾಸಿಟಿಗಿಂತ ಹೆಚ್ಚಾಗಿ ಆಹಾರವನ್ನು ಕೊಡಬೇಡಿ, ಫುಡ್ ಕೊಡಬೇಡಿ. ಮಗು ಬಿಸಾಡ್ತದೆ. ಅದಕ್ಕೆ ಮಗುವಿನ ಇತಿಮಿತಿ ಎಷ್ಟು ಉಂಟಂತ ನಿಮಗೆ ಪೇರೆಂಟ್ಸ್ ಅವರಾದ ನಿಮಗೆ ಗೊತ್ತುಂಟು. ಅದರ ಪ್ರಕಾರ ನೀವು ಫುಡ್ಡನ್ನು ಕೊಟ್ಟು ಕಳಿಸ್ಬೇಕು. ಪುಸ್ತಕಗಳು ಆಲ್ರೆಡಿ ಸಿಕ್ಕಿದೆ. ಪುಸ್ತಕಗಳಿಗೆ ಎಲ್ಲ ಪುಸ್ತಕ ಕೂಡ ಬೈಂಡ್ ಹಾಕಿ ಕೊಟ್ಟು ಕಳಿಸ್ಬೇಕು. ಆ ಪುಸ್ತಕದ ಬೈಂಡ್ ವರ್ಷದ ಮಧ್ಯದಲ್ಲಿ ಹರಿದು ಹೋಗಿದ್ರೆ ಪುನಃ ಬೈಂಡ್ ಹಾಕಿ ಶಿಸ್ತಿನಲ್ಲಿ ಇಟ್ಟುಕೊಂಡು ಕೊಟ್ಟು ಕಳಿಸಿ. ಹೋಮ್ವರ್ಕ್ ಟೀಚರ್ಸ್ನವರು ಕೊಟ್ಟಾಗ ಹೋಮ್ವರ್ಕ್ಸ್ನನ್ನು ಮಗು ಮಾಡಿದ ಇಲ್ವಾ, ಯಾವುದೇ ಒಂದು ಮಗು ಸಂಜೆ ಶಾಲೆಗೆ ಬಂದ ತಕ್ಷಣ ಫ್ರೆಶ್ ಅಪ್ ಆದ ನಂತರ ಮಗುವಿಗೆ ಸ್ನ್ಯಾಕ್ಸ್, ಟೀಯ, ಕಾಫಿಯ, ಹಾಲ ಕೊಟ್ಟು ಅದರ ನಂತರ ಮಗು ಏನು ಹೋಮ್ವರ್ಕ್ ತಂದಿದೆ ಮಾಡಲಿಕ್ಕೆ ಉಂಟು ಅದರ ಕಡೆಗೆ ಮಗುವಿನ ಫಸ್ಟ್ ಗಮನ ಎಳಿಸ್ಬೇಕು. ಇದು ನೀವು LKG ಇಂದ ಮಾಡಿದರೆ ಮಗು 10ನೇ ತರಗತಿಗೆ ಹೋಗೋ ತನಕ ಕೂಡ ಅದೇ ಪ್ರಿನ್ಸಿಪಲ್ ಮೇಲೆ ನಡೀತದೆ. ಯಾವ ಮಗು ಬರೆಯುವ ಅಭ್ಯಾಸವನ್ನು ಹಾಕಿಕೊಳ್ಳಿಲ್ವಾ ಅಂತಹ ಮಕ್ಕಳಿಗೆ ಆದಷ್ಟು ಸ್ಲೇಟ್ ಮೇಲೆ ಬರೆಸಿ ಫಸ್ಟಿಗೆ. ಒಂದು ವೇಳೆ ಸ್ಲೇಟಿಂದಲೂ ಕೂಡ ಮಗುವಿನ ಬರವಣಿಗೆ ಸರಿ ಹೊಂದದೇ ಇದ್ದಲ್ಲಿ ಒಂದು ಅಗಲವಾದ ಪ್ಲೇಟಿನಲ್ಲಿ ಹೊಯ್ಗೆ ತಗೊಂಡು ಅದರಲ್ಲಿ ಮಗುವಿನ ಒಂದು ಬೆರಳನ್ನು ಹಿಡಿದು ನೀವು ಅದನ್ನು ಮಗುವಿಗೆ ಬರೆಸಬೇಕು. ಆವಾಗ ನಮ್ಮ ಮಕ್ಕಳ ಬೆರಳಿಗೆ ಸ್ಟ್ರೆಂತ್ ಬರ್ತದೆ. ತದನಂತರ ಮಗು ಪೆನ್ಸಿಲನ್ನು ಹಿಡಿಬಹುದು. ಮಕ್ಕಳ ಜೊತೆಗೆ ಪೇರೆಂಟ್ಸ್ ಆದ ನೀವು ಕೂಡ ಬೇರೆ ದಿನಗಳಲ್ಲಿ ಯೂನಿಫಾರ್ಮ್ ಸಾಕ್ಸ್ ಕೊಟ್ಟಿದ್ದಾರೆ, ಜೊತೆಗೆ ವೈಟ್ ಸಾಕ್ಸ್ ವೆಡ್ನೆಸ್ಡೇ ಮಾತ್ರ. ಮಳೆಗಾಲದಲ್ಲಿ ಮಕ್ಕಳು ಚಪ್ಪಲಿ ಹಾಕುವಾಗ ರೈನಿ ಸೀಸನ್ ಬ್ಲ್ಯಾಕ್ ಕಲರ್ ಶೂಸ್ ಅಥವಾ ಚಪ್ಪಲ್ಸ್, ರೈನಿ ಈಗ ವೆರೈಟೀಸ್ ಆಫ್ ಚಪ್ಪಲ್ಸ್ ಉಂಟು, ಆ ಬ್ಲ್ಯಾಕ್ ಕಲರಿನಲ್ಲೇ ನೀವು ಪರ್ಚೇಸ್ ಮಾಡಿ. ಮಕ್ಕಳಿಗೆ ಬರೀಲಿಕ್ಕೆ ಲೆಡ್ ಪೆನ್ಸಿಲ್ ಕೊಡಬೇಡಿ. ಎಲ್ಲರಿಗೂ ಗೊತ್ತುಂಟು ಲೆಡ್ ಪೆನ್ಸಿಲ್ ಏನಂತ. ಲೆಡ್ ಪೆನ್ಸಿಲ್ನಲ್ಲಿ ಬರೆಯುವಾಗ ಮಗುವಿನ ಬೆರಳಿಗೆ ಸ್ಟ್ರೆಂತ್ ಸಿಗುವುದಿಲ್ಲ. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ತಂದೆ ತಾಯಿಯಾಗಲಿ ಅವರೊಂದಿಗಾಗಲಿ ಅಥವಾ ಸಂಬಂಧದವರೊಂದಿಗಾಗಲಿ ಯಾರೊಂದಿಗೆ ಕಮ್ಯುನಿಕೇಶನ್ ಇಟ್ಕೊಂಡಿಲ್ಲ. ಯಾಕಂದರೆ ಮಕ್ಕಳ ಕೈಯಲ್ಲಿ ಇರುವಂಥದ್ದು ಮೊಬೈಲಿನ ಒಂದು ಕಾರಣದಿಂದ. ಇತ್ತೀಚಿನ ದಿನಗಳಲ್ಲಿ ಮಗು ಒಂದು ಊಟ ಮಾಡಬೇಕಾದ್ರೂ ಕೂಡ ನಾವು ಮಗುವಿನ ಕೈಗೆ ಮೊಬೈಲ್ ಕೊಡ್ತೇವೆ. ಯಾಕೆ? ನಮ್ಮ ಬಟ್ಟಲಲ್ಲಿರುವ ಅನ್ನ ಮಗುವಿನ ಹೊಟ್ಟೆಗೆ ಬೇಗ ಬೇಗ ಹೋಗಲಿ ಅಂತ. ಅದನ್ನು ಅವಾಯ್ಡ್ ಮಾಡಿ, ಇದಕ್ಕೆ ಅವಕಾಶ ಕೊಡಬೇಡಿ. ನೀವು ಕೂಡ ಒಬ್ಸರ್ವ್ ಮಾಡಿರ್ಬೋದು, ಮನೆಗೆ ನೆಂಟರಿಷ್ಟರೆಲ್ಲ ಬಂದಾಗ ಮಕ್ಕಳು ಬಂದ ನೆಂಟರಿಷ್ಟರ ಜೊತೆಗೆ ಕಮ್ಯುನಿಕೇಶನ್ ಮಾಡೋದಿಲ್ಲ, ಅಜ್ಜ ಅಜ್ಜಿ ಜೊತೆಗೆ ಕಮ್ಯುನಿಕೇಶನ್ ಇಲ್ಲ. ಅದು ಬಿಟ್ಟು ಮೊಬೈಲನ್ನು ಇಟ್ಕೊಂಡು ಕೂತ್ಕೊಂಡಿರ್ತದೆ. ಈ ಮೊಬೈಲಿನ ಚಟವನ್ನು ನಿಮ್ಮ ಮಕ್ಕಳಿಂದ ನೀವು ತಪ್ಪಿಸಬೇಕು. ಮುಂದಿನ ದಿನಗಳಲ್ಲಿ ನೀವೇ ಸಫರ್ ಆಗ್ತೀರಾ. ತುಂಬ ಮಳೆಗಾಲದಲ್ಲಿ ಹೆಲ್ತ್ ಇಶ್ಯೂಸ್ ಬರುವಂಥದ್ದು ಕಾಮನ್, ಶೀತ, ನೆಗಡಿ, ಜ್ವರ ಎಲ್ಲ. ಹಾಗಿದ್ದ ಪಕ್ಷದಲ್ಲಿ ಕ್ಲಾಸ್ ಟೀಚರಿಗೆ ಒಂದು ಇನ್ಫಾರ್ಮ್ ಮಾಡಿ ಮಗುವಿಗೆ ಶಾಲೆಗೆ ಕಳಿಸೋದು ಬೇಡ. ಪೇರೆಂಟ್ಸ್ನವರು ಒಂದು ವೇಳೆ ಮಕ್ಕಳನ್ನು ಭೇಟಿಯಾಗಲು ಬಂದದ್ದಿದ್ದಲ್ಲಿ ಅಥವಾ ಮಕ್ಕಳನ್ನು ಅನಾರೋಗ್ಯದ ನಿಮಿತ್ತ ಕರ್ಕೊಂಡೋಗಲು ಬಂದಿದ್ದಲ್ಲಿ ಕ್ಲಾಸಿಗೆ ಹೋಗದೆ ನೀವು ಡೈರೆಕ್ಟಾಗಿ ಶಾಲಾ ಆಫೀಸಿಗೆ ಬಂದು ರಿಪೋರ್ಟ್ ಮಾಡಬೇಕು. ಶಾಲಾ ಆಫೀಸಿನಲ್ಲಿ ನಿಮ್ಮ ಮಗುವಿಗೆ ಕರೆಸ್ಕೊಳ್ತಾರೆ.
Now I request our President K. Raghunath Shetty to speak few words. Honorable people, welcome this kid. Welcome the child. Once again, you ask anyone left means they can take. ಪರಿಸರವನ್ನು ರಕ್ಷಣೆ ನಮ್ಮ ಹೊಣೆ. ಹಸಿರು ಬೆಳೆಸಿ ಪರಿಸರ ಉಳಿಸಿ ಈ ಒಂದು ಧ್ಯೇಯ ವಾಕ್ಯದಿಂದ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಸುತ್ತಮುತ್ತಲಿನ ಪರಿಸರ ನೋಡಿ, ಇಲ್ಲಿ ನಾವು ನಿಂತು ನೋಡಿದಾಗ ಕೆಳಗಡೆ ಎಷ್ಟು ಸುಂದರವಾದಂತಹ ಒಂದು ಹಸಿರು ಪರಿಸರ ನಮಗೆ ಕಾಣುವಂಥದ್ದು. ಯಾವತ್ತೂ ಕೂಡ ಈ ರೀತಿಯಾದ ಪರಿಸರ ಇದ್ದಾಗ ನಮಗೆ ಕೋವಿಡ್ ಅಥವಾ ಕೊರೋನಾ ಬಂದ ಸಂದರ್ಭದಲ್ಲಿ ಎಷ್ಟೋ ಜನ ಆಕ್ಸಿಜನ್ನ ಪ್ರಾಬ್ಲಮ್ನಲ್ಲಿ ಎಷ್ಟೋ ಜನ ತನ್ನ ಜೀವವನ್ನು ಕಳೆದದ್ದು ಕೂಡ ನಾವು ನೋಡಿದ್ದೇವೆ. ಇದೆಲ್ಲದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ನಾವು ಪರಿಸರದ ಬಗ್ಗೆ ಕಾಳಜಿಯನ್ನು ವಹಿಸದೇ ಇರುವಂಥದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಮನೆಯ ಸುತ್ತಮುತ್ತ ನಮ್ಮ ಪರಿಸರ ಒಟ್ಟು ನಾವು ಅದನ್ನು ಸ್ವಚ್ಛವಾಗಿ ಸುಂದರವಾಗಿ ಇಟ್ಟಾಗ ಒಂದು ಆರೋಗ್ಯಪೂರ್ಣವಾದ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಬಹಳಷ್ಟು ತಾಯಂದಿರು ತಮ್ಮ ತಮ್ಮ ಮಕ್ಕಳ ಜೊತೆಗೆ ನೀವೆಲ್ಲರೂ ಬಂದಿದ್ದೀರಿ. LKGಗೆ ಪ್ರಥಮ ಹಂತದ ಮೆಟ್ಟಿಲನ್ನು ಈ ಒಂದು ಪ್ರಾರಂಭಿಸುವುದಕ್ಕೋಸ್ಕರ ನೀವೆಲ್ಲ ಬಹಳ ಉತ್ಸಾಹದಿಂದ, ನಾವು ಕೂಡ ಅಷ್ಟೇ ಉತ್ಸಾಹದಿಂದ ಎಲ್ಲ ಮಕ್ಕಳನ್ನು ಕೂಡ ಸ್ವಾಗತಿಸತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. HM ಬೇರೆ ಬೇರೆ ನಮ್ಮ ಸಂಸ್ಥೆಯ ನೀತಿ ನಿಯಮಗಳನ್ನು ಹೇಳಿದ್ರು. ಇನ್ನೂ ಅದರ ಬಗ್ಗೆ ಹೆಚ್ಚು ನಾನು ಹೇಳಬೇಕಾದಿಲ್ಲ. ಅದೆಲ್ಲವನ್ನು ಕೂಡ ಪಾಲಿಸತಕ್ಕಂಥ ಕೆಲಸವು ನಮ್ಮ ಮಕ್ಕಳ ಪೇರೆಂಟ್ಸಿಗೆ ಮತ್ತು ನಮ್ಮ ಶಾಲಾ ಆಡಳಿತ ಮಂಡಳಿಗೆ, ನಮ್ಮ ಟೀಚರ್ಸಿಗೆ ಸೇರಿದ್ದಾಗಿದೆ. ಒಟ್ಟಿನಲ್ಲಿ ಆ ಒಂದು LKG ಅಂತ ಹೇಳಿದ್ರೆ ಮಹತ್ವಪೂರ್ಣವಾದ ಹಂತ. ಅಲ್ಲಿಂದ ಆ ಮಗುವಿನ ಶೈಕ್ಷಣಿಕ ಜೀವನ ಪ್ರಾರಂಭವಾಗುವಂಥದ್ದು. ಅದು ಒಂದು ಬೇಸ್ ಅಥವಾ ಫೌಂಡೇಶನ್ ಅಥವಾ ಏನು ಒಂದು ಪಂಚಾಂಗ ಗಟ್ಟಿ ಇದ್ರೆ ಒಟ್ಟು ಕಟ್ಟಡ ಗಟ್ಟಿಯಾಗಿರ್ತದೆ. ಆದ್ದರಿಂದ ಆ ಮೂಲವಾಗಿರ್ತಕ್ಕಂಥ ಆ ಶಿಕ್ಷಣದ ಆ ಪ್ರಾರಂಭದ ದಿನ ನಾವು ಬಹಳ ಶಿಸ್ತಿನಿಂದ ಸಂಸ್ಥೆಯ ನೀತಿ ನಿಯಮಗಳನ್ನು ಪಾಲನೆ ಮಾಡುವುದರ ಮೂಲಕ, ನಮ್ಮ ಟೀಚರ್ಸ್ಗಳು ಹೇಳಿದಂಥ ವಿಚಾರಗಳನ್ನು ತಿಳ್ಕೊಳ್ಳುವುದರ ಮೂಲಕ, ಅಥವಾ ಏನಾದರೂ ವ್ಯತ್ಯಾಸಗಳಿದ್ರೆ ಅದನ್ನು ನೀವು ನಮಗೆ ತಿಳಿಸುವ ಮುಖಾಂತರ ಟೀಚರ್ಸ್ಗೆ ತಿಳಿಸಿ ಅಥವಾ ಮುಖ್ಯೋಪಾಧ್ಯಾಯರಿಗೆ ತಿಳಿಸಿ. ಆಗದಿದ್ದರೆ ನಮಗೂ ಕೂಡ ಅದನ್ನು ಗಮನಕ್ಕೆ ತಂದರೆ ನಾವು ಅದನ್ನು ಸರಿ ಮಾಡಲಿಕ್ಕೆ ಆಗ್ತದೆ. ಒಟ್ಟಿನಲ್ಲಿ ಎಲ್ಲ ಮಕ್ಕಳು ಕೂಡ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಇದು 1998ರಲ್ಲಿ ನಾನು ನನ್ನ ತಂದೆ ತಾಯಿಯ ಹೆಸರಿನಲ್ಲಿ ಪ್ರಾರಂಭ ಮಾಡಿದಂಥ ಸಂಸ್ಥೆ. ಇವತ್ತು ಎಷ್ಟೆಷ್ಟೋ ವಿದ್ಯಾರ್ಥಿಗಳು ಡಾಕ್ಟರ್ ಆಗಿ, ಇಂಜಿನಿಯರ್ ಆಗಿ, ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಿ ಬೇರೆ ಬೇರೆ ದೇಶ ವಿದೇಶಗಳಲ್ಲೂ ಕೂಡ ನಮ್ಮ ಮಕ್ಕಳು ಇದ್ದಾರೆ. 14ನೇ ಬ್ಯಾಚ್ ಮೊನ್ನೆ ಆಯಿತು ನಮ್ಮ SLC. 14ನೇ ಬ್ಯಾಚಿನ SLCಯಲ್ಲಿ 100ಕ್ಕೆ 100 ಫಲಿತಾಂಶ ನಮ್ಮ ಶಾಲೆಗೆ ಬಂದಿದೆ. ಒಂದು ಕ್ಲಾಪ್ ಕೊಡ್ತೀರಾ? 100ಕ್ಕೆ 100 ಮಕ್ಕಳು ಅಂದರೆ 80 ಮಕ್ಕಳು ಪರೀಕ್ಷೆ ಕೂತಿದ್ದಾರೆ, 80 ಮಕ್ಕಳು ಕೂಡ ಪಾಸ್ ಆಗಿದ್ದಾರೆ. ಆದ್ದರಿಂದ ಇದನ್ನು ಮುಂದುವರಿಸಿಕೊಟ್ಟು ಕೇವಲ ಪಾಸ್ ಆಗುವುದು ಅಂತ ಹೇಳಿದ್ದಲ್ಲ, ನಾನು ಎಲ್ಲದರಲ್ಲಿ ಪಾಸ್ ಆಗಬೇಕು. ಆ ಮಗು ಕೇವಲ ಕಲಿಕೆಯಲ್ಲೆಲ್ಲ, ಇಲ್ಲಿ ಬಂದಂಥ ಮಗು ಆ ವಿದ್ಯಾರ್ಥಿ ತನ್ನ ಎಲ್ಲ ಗುಣನಡತೆ ಆಗಿರ್ಬೋದು, ತನ್ನ ಶಿಸ್ತು ಆಗಿರ್ಬೋದು, ನಮ್ಮ ಪಾಠ ಪಠ್ಯೇತರ ಎಲ್ಲ ಚಟುವಟಿಕೆಯಲ್ಲಿ ಕೂಡ ಹುಷಾರಾಗಬೇಕು. ನನ್ನ ಕನಸದು, ನನ್ನ ಅದಕ್ಕೆ ಎಲ್ಲ ಮಕ್ಕಳು ಕೂಡ ವೇದಿಕೆಗೆ ಬರಬೇಕು. ವೇದಿಕೆಗೆ ಬಂದು ದೊಡ್ಡವರಾದಾಗ ಒಂದು 4 ಮಾತು ಮಾತನಾಡಬೇಕು, ಅಥವಾ ಅವರ ವ್ಯಕ್ತಿತ್ವ ವಿಕಸನ ಆಗಬೇಕು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಬೇಕು ಅಂತಾದರೆ ವೇದಿಕೆಗೆ ಬರಬೇಕು. ನೋಡಿ, ಇವತ್ತು LKG ಮಕ್ಕಳು ವೇದಿಕೆಗೆ ಬಂದರು. ನಾಳೆ ಸ್ಕೂಲ್ ಡೇಗೆ ಮಾಡುವಾಗ ಅವರಿಗೆ ಬಹಳಷ್ಟು ಪ್ರಶಸ್ತಿ ಎಲ್ಲ ಕೊಡಲಿಕ್ಕಿದೆ. ಬಹಳ ಉತ್ಸಾಹದಿಂದ ಬರ್ತಾರೆ. ಅದೇ ಅಭ್ಯಾಸ ಆಗಿ ಅವರು ಬಂದು ಭಾಷಣ ಮಾಡುವುದು, ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸುವುದು, ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗ್ತಾ ಇದೆ. ಪಾಠದ ಜೊತೆಗೆ ಪಠ್ಯೇತರ ಸಹಪಠ್ಯ ಕಾರ್ಯಕ್ರಮಕ್ಕೂ ಕೂಡ ನಾವು ಹೆಚ್ಚು ಗಮನವನ್ನು ಕೊಡುವಂಥದ್ದು. ಆದ್ದರಿಂದ ಆ ಮಕ್ಕಳ ಒಟ್ಟು ಭೌತಿಕ ಬೆಳವಣಿಗೆ, ಒಟ್ಟು ಅವರ ಶೈಕ್ಷಣಿಕ ಗುಣಮಟ್ಟ, ಒಂದು ಮೌಲ್ಯಾಧಾರಿತ, ಒಂದು ನೈತಿಕ ಗುಣಮಟ್ಟ ಇರತಕ್ಕಂಥ ಒಂದು ಶಿಕ್ಷಣವನ್ನು ನೀಡಬೇಕು ಎನ್ನುವಂಥದ್ದು ನನ್ನ ಮನದ ಆಸೆ. ಅದಕ್ಕೆ ಬೇಕಾಗಿ ವಿದ್ಯಾಸಂಸ್ಥೆಯನ್ನು ನಾವು ಮಾಡಿದ್ದು. ನಾನು ಯಾವತ್ತೂ ಹೇಳಲಿಕ್ಕಿದೆ, ಶಿಕ್ಷಣ ಎನ್ನುವಂಥದ್ದು ವ್ಯಾಪಾರೀಕರಣ ಆಗಬಾರದು ಅಂತ. ಆ ನಿಟ್ಟಿನಲ್ಲಿ ನಾನು ಭಾಷಣ ಮಾಡಿ ನಾನು ಮತ್ತೆ ಆ ರೀತಿ ಮಾಡಿದ್ದಕ್ಕೆ ಅರ್ಥ ಇಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ನಮ್ಮ ವಿದ್ಯಾಸಂಸ್ಥೆಯ ಬಹಳ ಎಲ್ಲ ನೀತಿ ನಿಯಮಗಳನ್ನು ನೀವು ಪಾಲನೆ ಮಾಡಬೇಕು. ಬಹಳ ಕಡಿಮೆ ಶುಲ್ಕ ಇದೆ. 10,000 ನಾವು ತೆಕ್ಕೊಳ್ತೇವೆ. LKG
LKG ಕ್ಲಾಸಿಗೆ. LKGಗೆ ಇವತ್ತು 10,000 ಅಂತ ಹೇಳಿದ್ರೆ ನಮಗೆ 1 ಬಾರಿ 2 ಬಾರಿ ಹೋಟ್ಲಿಗೆ ಹೋದರೆ ಬೇಕಾಗ್ತದೆ ಹಣ. ಆದ್ದರಿಂದ ಆದರೂ ಕೂಡ ನಮ್ಮೆಲ್ಲ ಮಕ್ಕಳು ಕೂಡ ಬರಬೇಕು. ಕೇವಲ ಆ ಒಂದು ವಿದ್ಯಾರ್ಥಿಯ ಶುಲ್ಕಕ್ಕೆ ಗಮನವನ್ನು ಕೊಡದೆ ಆ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತೇಳಿ ನಾವು ವಿದ್ಯಾಸಂಸ್ಥೆಯನ್ನು ನಾನು ಆವಾಗ 1998ರಲ್ಲಿ, ಆಗ ಇಲ್ಲಿ ವಿದ್ಯಾಸಂಸ್ಥೆ ಇರಲಿಲ್ಲ, ಒಂದು ಕೊನಾಜಿಯಲ್ಲಿ ಒಂದು ಶಾಲೆ ಬಿಟ್ಟರೆ ನಮ್ಮದೇ ಶಾಲೆ ಇದ್ದದ್ದು ನೆಕ್ಸ್ಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿದ್ದಂಥ ನಾನು 1991ರಲ್ಲಿ ನಾನು ಡಿಗ್ರಿಯಲ್ಲಿ PU ಸೆಕೆಂಡ್ PUC ಇರುವಾಗ ನಾನಿಲ್ಲಿ ಕೋಚಿಂಗ್ ಸೆಂಟರನ್ನು ಪ್ರಾರಂಭಿಸಿದವ ದೇರ್ಲಕಟ್ಟೆಯಲ್ಲಿ. ಕೆಲವರಿಗೆ ಗೊತ್ತಿರ್ಬೋದು, ರತ್ನ ಟ್ಯೂಟೋರಿಯಲ್ ಕಾಲೇಜ್ ಅಂತ ಇತ್ತು ನಂದು. ಆ ಬಳಿಕ 98ರಲ್ಲಿ ಆ ಶಾಲೆಯಾಗಿ ನಾವು ಮಾಡಿ ಈಗ ಈ ರೀತಿಯಾಗಿ ನಾವು ವಿದ್ಯಾಸಂಸ್ಥೆಯನ್ನು ನಡೆಸ್ತಾ ಬರ್ತಿದ್ದೇವೆ. ನನ್ನ ಕಾರ್ಯದರ್ಶಿಯವರು, ನನ್ನ ಧರ್ಮಪತ್ನಿಯವರು, ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು ನದೀಮ್ ಹಮೀದ್ರವರು, ನಮ್ಮೆಲ್ಲ ಶಿಕ್ಷಕರು, ನಾನು ಯಾವತ್ತೂ ಹೇಳಿಕ್ಕಿದೆ ನಮ್ಮದೊಂದು ಕುಟುಂಬ ಅಂತ. ನಮ್ಮದು ವಿದ್ಯಾರತ್ನ ಫ್ಯಾಮಿಲಿ. ನಮ್ಮ ಆಯಾಗಳಿಂದ ಹಿಡಿದು ಪಿಯೋನ್ಗಳಿಂದ ಹಿಡಿದು ಮುಖ್ಯೋಪಾಧ್ಯಾಯರ ತನಕ ನಾವೆಲ್ಲರೂ ಕೂಡ ಒಂದು ರೀತಿಯ ಕುಟುಂಬದ ರೀತಿಯಲ್ಲಿ ನಾವಿಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರು. ಇಲ್ಲಿ ಬರತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಂಜೆ ಹೋಗುವ ತನಕ ನಮ್ಮ ಮಕ್ಕಳವರು, ಅವರೆಲ್ಲರೂ ಕೂಡ ನಮ್ಮ ಮಕ್ಕಳು ಅಂತ ನಾವು ನೋಡಿಕೊಂಡವರು ಇಷ್ಟವರೆಗೆ ದೇವರ ದಯದಿಂದ. ಆದ್ದರಿಂದ ನೀವೆಲ್ಲರೂ ಕೂಡ ಯಾವುದೇ ರೀತಿಯಾದ ಸಂಕೋಚ ಪಡೆದೇನೆ ನಮ್ಮ ಮಗುವನ್ನು, ನೀವೇನು ಕನಸನ್ನು ಇಟ್ಕೊಂಡಿದ್ದೀರಿ ಆ ಕನಸನ್ನು ನನಸು ಮಾಡತಕ್ಕಂಥ ಕೆಲಸವು ನಮ್ಮ ಜವಾಬ್ದಾರಿ ಕೂಡ ಇದೆ, ನಮ್ಮ ಟೀಚರ್ಸ್ಗಳ ಕೂಡ ಜವಾಬ್ದಾರಿ ಇದೆ. ನನ್ನ ಮಗು LKG ಆಗಬೇಕು, UKG ಓದಬೇಕು, ಆಮೇಲೆ ಬೇರೆ ಬೇರೆ ದೊಡ್ಡ ದೊಡ್ಡ ಕ್ಲಾಸಿಗೆ ಓದಬೇಕು, 10ನೇ ತರಗತಿಯಲ್ಲಿ 100ಕ್ಕೆ 100 ಪಾಸ್ ಆಗಬೇಕು, ಇದೆಲ್ಲ ಕನಸಿದೆ. ಆಮೇಲೆ ಕಾಲೇಜಿಗೆ ಹೋಗಬೇಕು, ಅವರು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಒಳ್ಳೆಯ ವೀರ ಯೋಧನು ಕೂಡ ಆಗ್ಬೋದು. ಒಂದು ಗಡಿಯಲ್ಲಿ ದೇಶ ಕಾಯತಕ್ಕಂಥ ವೀರ ಯೋಧನು ಕೂಡ ಆಗ್ಬೋದು. ಬೇರೆ ಬೇರೆ ಅವಕಾಶಗಳಿವೆ, ಬೇರೆ ಬೇರೆ ಅವಕಾಶಗಳಿವೆ. ಇವತ್ತು ಈ ಡಿಜಿಟಲೀಕರಣದಿಂದ ಎಷ್ಟು ಅವಕಾಶಗಳಿದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಉಪಯೋಗ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ. ನಾವು ಅದನ್ನು ಉಪಯೋಗ ಮಾಡಬೇಕಾದ್ದು ನಮಗೆ ಬಿಟ್ಟದ್ದು. ಆದ್ದರಿಂದ ಆ ಒಳ್ಳೆಯ ಮಕ್ಕಳನ್ನು ನಮ್ಮ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ LKGಯಿಂದ 10ನೇ ತರಗತಿವರೆಗೆ 12 ವರ್ಷ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತು ನಮ್ಮ ಕಾಂಪೌಂಡ್ ನಮ್ಮಿಂದ ಹೋದಾಗ ಒಂದು ಒಳ್ಳೆಯ ಮಗುವಾಗಿ, ಒಂದು ಸಮಾಜಕ್ಕೆ ಒಬ್ಬ ಒಳ್ಳೆಯ ಪ್ರಜೆಯಾಗಿ ಆ ಮಗು ಸಮಾಜದಲ್ಲಿ ಇರಬೇಕು. ಅದಕ್ಕೆ ಬೇಕಾಗಿ ನಾವು ಈ ಕಾರ್ಯಕ್ರಮಗಳೆಲ್ಲ ಮಾಡುವಂಥದ್ದು. ಆ ಮಗುವಿನ ಎದುರು ಮುಂದುಗಡೆ ನಾವು ಈ ಕಾರ್ಯಕ್ರಮವನ್ನು ಮಾಡಿದಾಗ ನೀವು ಪೇರೆಂಟ್ಸ್ ಕೂಡ ನೋಡ್ತೀರಿ, ಮಕ್ಕಳು ನೋಡ್ತೀರಿ, ನಾವು ಕೂಡ ಈ ರೀತಿ ಕೆಲಸ ಮಾಡಬೇಕು ಅಂತ ಈಗ ಪರಿಸರ ಜ್ಞಾನವನ್ನು ನಾವು ಮಾಡಿ. ಯಾಕೆ ಆ ಮಕ್ಕಳಲ್ಲಿ ಕೂಡ ಬರಬೇಕು. ಪ್ಲಾಸ್ಟಿಕ್ ಉಪಯೋಗ ಮಾಡಬಾರ್ದು, ಬಟ್ಟೆ ಚೀಲಗಳನ್ನು ನಾವು ಕೊಟ್ಟಿದ್ದೇವೆ, ಗಿಡಗಳನ್ನು ಕೊಟ್ಟಿದ್ದೇವೆ. ಮಕ್ಕಳಿಗೆ ಕೂಡ ಈಗ ಚಿಕ್ಕ ಮಕ್ಕಳು ದೊಡ್ಡವರಾದಾಗ ಅವರಿಗೆ ಕೂಡ ಅದ್ರ ಬಗ್ಗೆ ಅನುಭವ. ಆದ್ದರಿಂದ ಒಂದು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಆ ಮಗು ನೆನಪಿಸ್ತದೆ, ಇದು ನನ್ನ ಶಾಲೆಯಲ್ಲಿ ನನಗೆ ಕಳಿಸ್ಕೊಟ್ಟದ್ದು, ನನ್ನ ತಂದೆ ತಾಯಿಯವರು ಕಳಿಸ್ಕೊಟ್ಟದ್ದು ಅಂತೇಳಿ. ನಾವು ಮಕ್ಕಳಿಗೆ ಯಾವತ್ತೂ ಕೂಡ ಒಳ್ಳೊಳ್ಳೆ, ನಾವು ಮನೆಯಲ್ಲಿ ತಂದೆ ತಾಯಿ 1 ಮಗು 2 ಮಗು 3 ಮಗು, ಈಗ 1 2 ಹಾಗೆ. ಆದ್ದರಿಂದ ಆ ಮಕ್ಕಳ ಮುಂದುಗಡೆ ನಾವು ಕೂಡ ಅಷ್ಟೇ, ನಾವು ಮೊಬೈಲ್ ಒತ್ತಿಕೊಂಡು ನಾವು ಕೂತ್ರೆ ಮಕ್ಕಳ ಎದುರುಗಡೆ ಮಕ್ಕಳು ಕೂಡ ಅದನ್ನೇ ಮಾಡ್ತಾರೆ. ಮಕ್ಕಳು ಬಹಳ ಸೂಕ್ಷ್ಮ ಇದ್ದಾರೆ ಈಗ ಮಕ್ಕಳು. ಈಗ ನೋಡಂತೆ ನನ್ನ ಈ ಮೊಬೈಲನ್ನು ನನಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಕೊಟ್ಟರೆ ಏನೋ ಬೇಕೋ ಮಾಡ್ತಾರೆ. ಅಂದರೆ ಮಕ್ಕಳು ಅಷ್ಟು ಕಂಪ್ಯೂಟರ್ ಮೈಂಡೇ ಇದೆ ಈಗ. ಆದ್ದರಿಂದ ಅದರಲ್ಲಿ ಬೇಕಾದ್ದು ಇದೆ, ಬೇಡದ್ದು ಇದೆ. ನಾವು ನೋಡುವಂಥದ್ದು ಯಾವುದು, ಅದರಲ್ಲಿ ಯಾವುದು ಬೇಕು. ಒಬ್ಬ ವ್ಯಕ್ತಿ ಈಗ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಸುಭಾಷ್ ಚಂದ್ರ ಬೋಸ್, ಬೇರೆ ಬೇರೆ ನಮ್ಮ ಲೀಡರ್ಸ್ಗಳಿದ್ದಾರೆ, ನಮ್ಮ ಸಮಾಜ ಸೇವಕರಿದ್ದಾರೆ. ಒಂದು ಹೆಸರು ಬರೆದರೆ ಎಲ್ಲ ಡೀಟೇಲ್ಸ್ ಬರ್ತದೆ. ಅವರು ಹುಟ್ಟಿದ್ದಲ್ಲಿ ಅವರು ಏನು ಸಮಾಜ ಸೇವೆ ಮಾಡಿದ್ದಾರೆ, ಅವರೆಲ್ಲಿ ಮರಣ ಹೊಂದಿದ್ದಾರೆ, ಎಲ್ಲವೂ ಕೂಡ ಬರ್ತದೆ. ಅದಕ್ಕೆ ಬೇಕಾಗಿರುವಂಥದ್ದು ಮೊಬೈಲ್ ಎಲ್ಲ ಲೆಕ್ಕ ಮಾಡಬೇಕಾದ್ರೆ ಮಾಡ್ಬೋದು, ಬೇರೆ ಬೇರೆ ನ್ಯೂಸ್ ಮಾಡ್ಬೋದು, ಬೇಕಾದಕ್ಕೆ ನಾವು ಅದನ್ನು ಉಪಯೋಗ ಮಾಡಬೇಕು. ಅದರಿಂದ ನಾವು ಈಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಬೇಕಾದಕ್ಕೆ ಉಪಯೋಗಿಸೋಕ್ಕಿಂತ ಏನು ಬೇಡ ಉಂಟು ಅಂತ ನೋಡೋದು, ಅದು ಆಗ್ಬಾರ್ದು. ಅದು ಈಗಲೇ ಆ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆದಷ್ಟು ಮಕ್ಕಳನ್ನ ಮೊಬೈಲಿಂದ ದೂರ ಇಡಬೇಕು. ಒಟ್ಟಿನಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳಾಗಬೇಕು, ಸಮಾಜಕ್ಕೆ ಒಂದು ಕೊಡುಗೆ ಆಗಬೇಕು. ಮತ್ತೆ ದೊಡ್ಡವರಾಗ ಕೇಳಬೇಕು, ಅವ ಎಲ್ಲಿ ಕಲ್ತದ್ದು, ಅವ ಎಲ್ಲಿ ಪ್ರೈಮರಿ ಮಾಡಿದ್ದಲ್ಲಿ, ಅವ ಹೈಸ್ಕೂಲ್ ಮಾಡಿದ್ದಲ್ಲಿ, ಅವ ಯಾರ ಮಗ, ಅವ ಯಾರ ಮಗಳು, ಈ ರೀತಿ ಬರಬೇಕು. ಹೆಸರು ಬರಬೇಕು ಅಂತಂದ್ರೆ ಈಗಲೇ ನಾವು ಆ ಮಕ್ಕಳನ್ನು ತಯಾರು ಮಾಡಬೇಕು, ಈಗಲೇ ಆ ಮಕ್ಕಳನ್ನು ನಾವು ತಯಾರು ಮಾಡಬೇಕು. ಆದ್ದರಿಂದ ಈ ರೀತಿಯಾದ ಎಲ್ಲ ಕೆಲಸ ಕಾರ್ಯಗಳಿಗೆ ನಾನು
ನಾನಿರುವವರೆಗೆ ಖಂಡಿತವಾಗಿಯೂ ಆ ಕೆಲಸವನ್ನು ಮಾಡುವಂಥದ್ದು ನನ್ನ ಜವಾಬ್ದಾರಿ ಇದೆ. ನೀವು ಕೂಡ ಅದಕ್ಕೆ ಬದ್ಧರಾಗಿ ನೀವು ಇರಬೇಕು. ಮತ್ತೆ ಸ್ಕೂಲ್ ಫೀಸ್ ಕಟ್ಟುವಂಥದ್ದು, ಶಾಲೆಗೆ ಬರುವಂಥ ಟೈಮ್, ಹೋಗುವಂಥದ್ದು ಎಲ್ಲವನ್ನು ನೋಡಬೇಕು. LKG ಪ್ರಾರಂಭ ಆಗಿದೆ, ಮಕ್ಕಳ ಬಗ್ಗೆ ಜಾಗೃತಿಯಿಂದ ಒಂದು ವಾರ ಹೆಚ್ಚನ್ನು ಹೇಳಿದ್ರು. ಒಂದು ವಾರ ನೀವು ಆ ಮಕ್ಕಳನ್ನ ಸರಿ ಗಮನಿಸಬೇಕು. ಮತ್ತೆ ಮಕ್ಕಳು ಹುಷಾರಾಗ್ತಾರೆ, ಎಲ್ಲ ಪರಿಚಯ ಆಗ್ತದೆ, ಟೀಚರ್ಸ್ ಕೂಡ ಪರಿಚಯ ಆಗ್ತದೆ. ಇಲ್ಲದ್ರೆ ಬೇರೆ ಬೇರೆ ಕಡೆ ಒಂದು ಬಾರಿ ತಪ್ಪಿ ಹೋಗುವಂಥ ಸಾಧ್ಯತೆ ಕೂಡ ಇದೆ. ಆದ್ದರಿಂದ ಆದಷ್ಟು ಜಾಗೃತಿಯಿಂದ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ, ತಂದೆಯಾಗಿ, ತಾಯಿಯಾಗಿ, ಇಲ್ಲಿ ಟೀಚರ್ಸ್ಗಳು ಕೂಡ ತಮ್ಮ ಶಿಕ್ಷಕರಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಆ ಮಗುವಿನ ಒಟ್ಟು ಶೈಕ್ಷಣಿಕ ಜೀವನ ಉಜ್ವಲವಾಗುವ ರೀತಿಯಲ್ಲಿ ನಾವೆಲ್ಲರೂ ಒಟ್ಟು ಸೇರಿ ಕೆಲಸ ಮಾಡೋಣ ಅಂತ ಹೇಳುತ್ತಾ, ನೀವೆಲ್ಲರೂ ಕೂಡ ನಮ್ಮ ವಿದ್ಯಾಸಂಸ್ಥೆಗೆ ಮಕ್ಕಳನ್ನ ಸೇರಿಸಿದ್ದೀರಿ. ಬಹಳಷ್ಟು ಮಕ್ಕಳು ಕೂಡ ಈ ವರ್ಷ ಸೇರಿದ್ದಾರೆ. ಎಲ್ಲ ಮಕ್ಕಳ ಪ್ಯಾರೆಂಟ್ಸಿಗೆ ಮತ್ತು ನನ್ನ ಪ್ರೀತಿಯ ಮಕ್ಕಳಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡುತ್ತಾ, ನನ್ನ ತಾಯಿಯ ಆಶೀರ್ವಾದದಿಂದ ಈ ವಿದ್ಯಾಸಂಸ್ಥೆ ನಡೆಯುತ್ತಾ ಇದೆ. ತಾಯಿಯಲ್ಲಿ ಕೂಡ ನಾನು ಹೇಳಿದ್ದೇನೆ, ಬೆಳಿಗ್ಗೆ ಬರುವಾಗ ಸ್ವಲ್ಪ ಅನಾರೋಗ್ಯದಿಂದ ತಾಯಿ ಇದ್ದಾರೆ, ಹೀಗೆ ಕಾರ್ಯಕ್ರಮ ಆಗ್ತಾ ಇದೆ ಸ್ಕೂಲಲ್ಲಿ, ದಿನದವರು ಬರುವರು. ಒಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಇರಲಿ, ಮಕ್ಕಳು ಹುಷಾರಾಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಖಂಡಿತವಾಗಿ ಗಮನಹರಿಸುವಂಥ ಕೆಲಸವನ್ನು ಮಾಡ್ತೇವೆ. ಆವಾಗ ಟೀಚರ್ಸ್ ಅನ್ನ ಭೇಟಿ ಮಾಡುವಂತೆ ಕೆಲಸ ಮಾಡಿ, ಮುಖ್ಯೋಪಾಧ್ಯಾಯರನ್ನ ತಿಂಗಳಿಗೆ 2 ಬಾರಿ, ನೀವು ಒಂದು ವಾರಕ್ಕೊಮ್ಮೆ 2 ಬಾರಿ ಬಂದು ಭೇಟಿಯಾದರೆ ಎಲ್ಲವೂ ಕೂಡ ನಮಗೆ ಗೊತ್ತಾಗ್ತದೆ. ವಾಟ್ಸಪ್ ಗ್ರೂಪಲ್ಲಿ ಯಾರಾದರೂ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಹೆಸರು ಸೇರಿಸದಿದ್ರೆ ಅದನ್ನು ಕೂಡ ಅವರ ಗಮನಕ್ಕೆ ತನ್ನಿ. ವಾಟ್ಸಪ್ ಇದ್ದಂಥ ನಂಬರನ್ನೇ ಅವರಿಗೆ ಆ ನಂಬರ್ ಮೆಸೇಜನ್ನು ಡೈಲಿ ನೋಡುವಂಥ ಅಭ್ಯಾಸ ಮಾಡಿಕೊಳ್ಳಿ. ಸ್ಕೂಲ್ ಕ್ಯಾಲೆಂಡರ್ ಕೊಡ್ತೇವೆ, ಆ ಕ್ಯಾಲೆಂಡರ್ನ ನೋಡುವಂಥ ಅಭ್ಯಾಸ ಮಾಡಿಕೊಳ್ಳಿ. ಮಕ್ಕಳ ನೋಟ್ಸ್, ಮಕ್ಕಳ ಎಲ್ಲ ಪುಸ್ತಕವನ್ನು ಕೂಡ ಪ್ರತಿ ದಿವಸ ಚೆಕ್ ಮಾಡುವಂಥ ಒಂದು ಕೆಲಸವನ್ನು ಮಾಡಿ. ಮಕ್ಕಳಿಗೆ ಇವಾಗ ಸ್ಲೇಟಲ್ಲೆಲ್ಲ ಮನೆಯಲ್ಲಿ ನೀವು ಸ್ಲೇಟ್ ಉಪಯೋಗ ಮಾಡಬೇಕು. ಮಕ್ಕಳಿಗೆ ಬರೆದು ಅಕ್ಷರ ಚಂದ ಆಗಬೇಕು. 2 ಗೆರೆಯ ಕಾಪಿ ಬರೆಯೋದಕ್ಕೆ 2 ಲೈನ್ಸ್ ಕಾಪಿ ಬರೆಯುವಾಗ ಅಕ್ಷರ 2 ಗೆರೆಯ ಒಳಗಡೆನೇ ಇರಬೇಕು. 3 ಗೆರೆ ಇದ್ರೆ 3 ಗೆರೆ ಹೊರಗಡೆನೇ ಬರುವಂತ ರೀತಿಯಲ್ಲಿ ಬರೀಬೇಕು. ಆ ಅಕ್ಷರ ಚಂದವಾಗಿ ಬರಲಿಕ್ಕೆ ಕೊಟ್ಟರೆ ಅಕ್ಷರ ಬಹಳ ಒಳ್ಳೆಯ ರೀತಿಯಲ್ಲಿ ಮೂಡಿ ಬರಲಿಕ್ಕೆ ಸಾಧ್ಯತೆ. ಒಟ್ಟಿನಲ್ಲಿ LKG ಈ ಒಂದು ಹಂತದಲ್ಲಿ ಇಂಗ್ಲಿಷಲ್ಲೇ ಮಾತಾಡಬೇಕು. ಕನ್ನಡ ಪಾಠ ಇರುವಾಗ ಕನ್ನಡದಲ್ಲಿ ಮಾತಾಡಬೇಕು. ಮಕ್ಕಳು ಟೀಚರ್ಸ್ ಕೂಡ ಇಂಗ್ಲಿಷಲ್ಲಿ ವ್ಯವಹಾರ ಮಾಡ್ತಾರೆ, ಕನ್ನಡ ಪಾಠ ಬಂದಾಗ ಕನ್ನಡ ಮಾತಾಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಾಗ್ತದೆ. ಒಟ್ಟಿನಲ್ಲಿ ಆ ಮಗುವನ್ನ ಒಬ್ಬ ಶಿಲ್ಪಿ ಒಂದು ಕಲ್ಲನ್ನ ಯಾವ ರೀತಿ ಕೆತ್ತುವಂಥದ್ದು, ಒಂದು ಮೂರ್ತಿ ಆಗಬೇಕು ಅಥವಾ ಒಂದು ಅಲಂಕಾರಿಕ ವಸ್ತು ಆಗಬೇಕು. ಆ ಶಿಲ್ಪಿ ಯಾವ ರೀತಿ ಆ ಒಂದು ಅವನ ಸಲಕರಣೆಗಳನ್ನ ಇಟ್ಟುಕೊಂಡು ಕೆತ್ತಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಬಡಿದು ಅದನ್ನು ಸುಂದರವಾಗಿ ಮಾಡಬೇಕು ಅಂತ ಎಷ್ಟು ಶ್ರಮ ವಹಿಸ್ತಾನೆ, ಅದೇ ರೀತಿ ನಮ್ಮ ಮಕ್ಕಳನ್ನ ಒಂದು ಸುಂದರವಾದ ಒಂದು ಒಳ್ಳೆಯ ಒಂದು ಸತ್ಪ್ರಜೆಯಾಗಿ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆ ಮಗುವಿನ ಹಿಂದೆ ಇದ್ದು ಆ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಆ ಮಗು ಒಳ್ಳೆಯ ಹುಷಾರಾಗಿ ಒಳ್ಳೆಯ ಪ್ರತಿಭಾನ್ವಿತ ವಿದ್ಯಾರ್ಥಿ ಅಂತ ಹೇಳಿಕೊಂಡಾಗ ನಾವು ವಿದ್ಯಾಸಂಸ್ಥೆ ನಡೆಸುವವರಿಗೂ ಒಂದು ಹೆಸರು, ನಮ್ಮ ಪಾಠ ಮಾಡಿದಂಥ ಶಿಕ್ಷಕರಿಗೂ ಕೂಡ ಒಂದು ಹೆಸರು, ನಿಮ್ಮ ತಂದೆ ತಾಯಿಯರಿಗೂ ಕೂಡ ಒಂದು ಹೆಸರು. ಒಟ್ಟಿನಲ್ಲಿ ಆ ಮಗುವನ್ನ ನಾವು ಒಳ್ಳೆ ರೀತಿಯಲ್ಲಿ ನಡತೆ ಎಲ್ಲದಲ್ಲೂ ಕೂಡ ಒಳ್ಳೆ ರೀತಿ ಆಗುವಂತೆ ಮಾಡುವಂಥ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಶಾಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೆ, ಶಾಲೆಯಲ್ಲಿ ಯಾವುದೇ ರೀತಿಯಾದ ಸಭೆ ಇದ್ರೆ, ಮೀಟಿಂಗ್ ಕರೆದ್ರೆ ಆ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಜೊತೆ ಸಹಕರಿಸುವಂತ ವಿನಂತಿಯನ್ನು ಮಾಡುತ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. For your wonderful message. Already our president has told that this year we secured 100% result in SSC board examinations. In this happy journey of success, we never forget the effort of the beginning teachers, that is the pre-primary teachers' effort also must, because ಬೆಳೆಯುವ ಸಿರಿ ಮೊಳಕೆಯಲ್ಲೆಂಬಂತೆ ಯಾವ ಒಂದು ವಿದ್ಯಾರ್ಥಿಯು ಒಂದು ಉತ್ತಮ ಸಾಧನೆ ಮಾಡಬೇಕಾದ್ರೆ ಅವನ ಅಡಿಪಾಯ, ತಳಪಾಯ, ಫೌಂಡೇಶನ್ ಏನಂತ ನಾವು ಹೇಳ್ತೇವೆ ಅದು ಬಹಳ ಗಟ್ಟಿಯಾಗಿರಬೇಕು. ಈ ನಿಟ್ಟಿನಲ್ಲಿ in this directions I would like to all the LKG teachers to do the self introduction to the parents and children. Good afternoon everyone. My name is Munifa. I am from Antwal and I am teacher of LKGA. My name is Sweetie D'Souza. I am LKGB class teacher. Ramya, UKG A section class teacher. Good afternoon everyone. I am Pramila Gatti. I am UKGB class teacher. At the end of the program, I would like to Miss Ramya Madam to do the welcome for vote of thanks.
LKG ಮತ್ತು UKG ತರಗತಿಗಳ ಪ್ರಾರಂಭೋತ್ಸವದ ಶುಭ ಸಂದರ್ಭದಲ್ಲಿ ನಾನು ನಮ್ಮ ಶಾಲಾ ಆಡಳಿತ ನಿರ್ದೇಶಕರಾದ ಶ್ರೀಯುತ ಕೆ ರವೀಂದ್ರ ಶೆಟ್ಟಿಯವರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಶಾಲಾ ಕಾರ್ಯದರ್ಶಿಯಾಗಿರುವ ಶ್ರೀಮತಿ ಸೌಮ್ಯ ಆರ್ ಶೆಟ್ಟಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ನಯೀಂ ಹಾಮೀದ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಅಸಿಸ್ಟೆಂಟ್ ಮುಖ್ಯೋಪಾಧ್ಯಾಯ